ಒಂದೆಡೆ ಬೋರ್ಗರೆಯುವ ಕಡಲು, ಮತ್ತೊಂದೆಡೆ ತುಂಬಿ ಹರಿಯುವ ಹೊಳೆ, ಇವೆರಡರ ಮಧ್ಯೆ ಬಂದಿಯಾಗಿ ಪ್ರತಿದಿನ ಆತಂಕದಲ್ಲಿ ಜೀವನ ಕಳೆಯುತ್ತಿರುವ ಜನ. ಇದು ಗುಜ್ಜಾಡಿ ಗ್ರಾಮದ ಮಡಿ ಬೆಣ್ಗೆರೆಯ ಸಮುದ್ರ ತೀರದ ನಿವಾಸಿಗಳ ಸಂಕಷ್ಟದ ಕೋಳು. ಈ ಕುರಿತಾದ ಒಂದು ಕಂಪ್ಲೀಟ್ ಸ್ಟೋರಿ ಇಲ್ಲಿದೆ. ಶನಿವಾರದಿಂದ ಎಡೆಬಿಡದೆ ಸುರಿಯುತ್ತಿರುವ ಭಾರೀ ಮಳೆಗೆ ಕಡಲು ಪ್ರಕ್ಷುಬ್ಧಗೊಂಡಿದ್ದು, ಬೃಹದಾಕಾರದ ಅಲೆಗಳು ಸಮುದ್ರ ತೀರಕ್ಕೆ ಅಪ್ಪಳಿಸುತ್ತಿರುವ ಪರಿಣಾಮ ಅಲ್ಲಲ್ಲಿ ಕಡಲ್ಕೊರೆತ ತೀವ್ರಗೊಂಡಿದೆ. ಗುಜ್ಜಾಡಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಮಡಿ ಬೆಣ್ಗೆರೆಯಲ್ಲಿ ಕಡಲ್ಕೊರೆತ ಬಿರುಸುಗೊಂಡಿದ್ದು, ಶಾಶ್ವತ ತಡೆಗೋಡೆ ಇಲ್ಲದ ಪರಿಣಾಮವಾಗಿ ಅಲೆಗಳು ನೇರವಾಗಿ ಕಡಲ ತೀರದಲ್ಲಿರುವ ಮನೆಗಳಿಗೆ ಬಂದಪ್ಪಳಿಸುತ್ತಿವೆ. ಪ್ರತಿ ವರ್ಷವೂ ಈ ಸಮಸ್ಯೆ ಎದುರಾಗುತ್ತಿದ್ದು, ಶಾಶ್ವತ ತಡೆಗೋಡೆ ನಿರ್ಮಿಸಿಕೊಡಿ ಎನ್ನುವ ಇಲ್ಲಿನ ನಿವಾಸಿಗಳ 2 ದಶಕಗಳ ಕೂಗಿಗೆ ಇಂದಿಗೂ ಸರ್ಕಾರ ಸ್ಪಂದಿಸಿಲ್ಲ. ಮಡಿ ಬೆಣ್ಗೆರೆ ಕಡಲ ತೀರದಲ್ಲಿ ಸುಮಾರು 30ರಿಂದ 35 ಮನೆಗಳಿವೆ. ಮೀನುಗಾರಿಕೆಯನ್ನೇ ನೆಚ್ಚಿಕೊಂಡ ಇಲ್ಲಿನ ನಿವಾಸಿಗಳು ವಾಸವಾಗಿರುವ ಜಾಗಕ್ಕೆ ಕಾನೂನಿನ ತೊಡಕಿನಿಂದಾಗಿ ಇಂದಿಗೂ ಹಕ್ಕುಪತ್ರ ಸಿಕ್ಕಿಲ್ಲ. ಈ ಕೇರಿಯಲ್ಲಿ ಸರಿಸುಮಾರು 200ರಷ್ಟು ಮಂದಿ ವಾಸವಾಗಿದ್ದಾರೆ. ಪ್ರತಿ ಮಳೆಗಾಲದಲ್ಲೂ ಇಲ್ಲಿನ ನಿವಾಸಿಗಳು ರಾತ್ರಿ ನೆಮ್ಮದಿಯಿಂದ ಮಲಗಿದ್ದಿಲ್ಲ. ಈ ಮಳೆಗಾಲದಲ್ಲೂ ಕುಡಿಯುವ ನೀರು ದೂರದಿಂದ ಹೊತ್ತು ತರಬೇಕಾದ ಅನಿವಾರ್ಯತೆಯೂ ಇದೆ. ಅಲ್ಲಿಂದ ಸಮುದ್ರದಿಂದ ತೆರೆ ಬಂದು ಮನೆ ಬಡ್ದು ಮನೆ ತುಂಬ ಗೋಡೆ ಗಿಡ ಎಲ್ಲ ಕುಸಿದೋಗಿದೆ. ಅದರಿಂದ ತುಂಬ ಸಮಸ್ಯೆ ಆಗ್ತಾಯಿದೆ. ಆದ್ದರಿಂದ ಇಲ್ಲಿ ನಮ್ಮ ಯಾವ ಅಧಿಕಾರಿಗಳು ಬರ್ತಾರೆ, ನೋಡಿ ಹೋಗ್ತಾರೆ. ಪ್ರತಿ ವರ್ಷ ನಾನು ಕೊಡ್ತಾ ಇದ್ದೀನಿ, ಎಲ್ಲರಿಗೂ ಕರೆದು ಇಲ್ಲಿಂದ ಪರಿಸ್ಥಿತಿ ಎಲ್ಲ ತೋರಿಸ್ತಾ ಇದ್ದೀನಿ ನಾನು. ಆದರೆ ಯಾವುದು ಇದಾಗ್ತಾ ಇಲ್ಲ. ಪಶ್ಚಿಮದಲ್ಲಿ ಬೋರ್ಗರೆಯುವ ಕಡಲು, ಪೂರ್ವದಲ್ಲಿ ತುಂಬಿ ಹರಿಯುವ ಹೊಳೆ, ಇದರ ಮಧ್ಯೆ ಬಂದಿಯಾಗಿರುವ ಇಲ್ಲಿನ ನಿವಾಸಿಗಳು ಪ್ರತಿದಿನ ಆತಂಕದಲ್ಲೇ ಜೀವನ ಕಳೆಯುತ್ತಿದ್ದಾರೆ. ಸಮುದ್ರದಲ್ಲಿ ಅಲೆಗಳ ರಭಸ ಹೆಚ್ಚಾಗಿ ಮನೆಗಳಿಗೆ ಬಂದಪ್ಪಳಿಸಿದ ಬಳಿಕ ಅಲೆಗಳು ಅಲ್ಲೇ ಅನತಿ ದೂರದಲ್ಲಿದ್ದ ನದಿಗೆ ಸೇರುತ್ತಿದೆ. ಕೆಲ ವರ್ಷಗಳ ಹಿಂದೆ ಪುಟ್ಟ ಮಗುವೊಂದು ಅಲೆಗೆ ಕೊಚ್ಚಿ ಹೋಗಿತ್ತು. ಸ್ಥಳೀಯರ ಸಮಯ ಪ್ರಜ್ಞೆಯಿಂದ ಮಗುವನ್ನ ರಕ್ಷಿಸಲಾಯಿತು ಎಂದು ಸ್ಥಳೀಯರು ಕೆಲ ವರ್ಷಗಳ ಹಿಂದೆ ನಡೆದ ಘಟನೆಯನ್ನ ಮೆಲುಕು ಹಾಕಿದ್ದಾರೆ. ಯಾಕಂದರೆ ಅಲ್ಲಿಂದ ತೆರೆ ಬಂದದ್ದು ಇಲ್ಲಿ ಮನೆ ಬಡ್ದು ಅಲ್ಲಿ ಹೊಳೆ ಪಾಸ್ ಆಗ್ತದೆ. ಏನಾದರೂ ದೊಡ್ಡ ತೆರೆ ಬಂದರೆ ಎಲ್ಲ ಕೊಚ್ಕೊಂಡು ಈ ಹೊಳೆಗೆ ಹೋಗ್ತದೆ. ಹೊಳೆಯಿಂದ ಸೀದಾ ಸಮುದ್ರ ಹೋಗ್ತದೆ ಎಲ್ಲರೂ. ಹೋದ ಸಲ ಸುಮಾರು ಒಂದು 15 ವರ್ಷ ಹಿಂದುಗಡೆ ಒಂದು ಹೆಣ್ಣು ಹುಡುಗಿ, ಸಣ್ಣ ಮಗು ಇಲ್ಲಿಂದ ತೆರೆ ಬಡ್ದು ಸೀದಾ ಇಲ್ಲಿ ಹೊಳೆಯಲ್ಲಿ ಪಾಸಾಗಿದ್ದು. ದೇವರ ಇದರಿಂದ ಅವ್ರಿಗೆ ಏನೂ ಆಗಲಿಲ್ಲ. ಈ ಹಿಂದೆ ಇಲ್ಲಿ ನೆಲೆಸಿದ್ದ ಭಾಸ್ಕರ ಕಾರ್ಪಿ ಅವರು ಕೆಲ ಸಮಯದ ಹಿಂದೆ ಅನಾರೋಗ್ಯದಿಂದ ಮೃತಪಟ್ಟಿದ್ದು, ಪತ್ನಿಯು ಅನಾರೋಗ್ಯದಿಂದ ಸಾವನ್ನಪ್ಪಿದ್ದಾರೆ. ಇವರಿಗೆ ಪುಟ್ಟ ಮಕ್ಕಳಿದ್ದು ಅವರು ಪಾಲಕರ ಪೋಷಣೆಯಲ್ಲಿದ್ದಾರೆ. ಆದರೆ ಅವರಿದ್ದ ಮನೆಗೆ 10 ದಿನಗಳ ಹಿಂದೆ ಅಲೆಗಳು ಬಂದು ಅಪ್ಪಳಿಸಿದ್ದರಿಂದ ಮನೆಗೆ ಹಾನಿಯಾಗಿದ್ದು ಸಂಪೂರ್ಣ ಕುಸಿದು ಬೀಳುವ ಸ್ಥಿತಿಯಲ್ಲಿದೆ. ನಮ್ಮ ಎಲ್ಲ ಮನೆಯೆಲ್ಲ ತುಂಬ ನೀರು. ಎಂತ ಮಾಡೋದು ಸರ್? ನಾವು ಮನೆ ಕೊಟ್ಟಿದ್ದೀರಾ? ಮನೆ ಕೊಡಲಿಲ್ಲ ನಮ್ಗೆ ಯಾರು ಕೊಡಲಿಲ್ಲ. ನಾವೇ ದುಡ್ಡು ಹಾಕೊಂಡು ಇಲ್ಲೇ ಮನೆ ಕೊಟ್ಟದ್ದು. ಆ ನೀರು ಸಂದ್ರ ಹೊಳೆ ಬಂತು. ನಾವು ಮಕ್ಕಳಿಗೆ ಮರಿದ್ದು ಎಲ್ಲಿ ಹೋಗುದು? ನಾವು ನೋಡೋದು ಸಡನ್ ನಮ್ಗೆ ರಾತ್ರಿ ಹೊತ್ತಿಗೆ ಎಲ್ಲಿ ಹೊರಗು ಆಗ್ತಿಲ್ಲ. 2 ದಶಕಗಳಿಂದಲೂ ಶಾಸಕರು ಸಂಸದರಿಗೆ ಶಾಶ್ವತ ತಡೆಗೋಡೆಗಾಗಿ ಮಾಡುತ್ತಿರುವ ಮನವಿಗೆ ಇಂದಿಗೂ ಉತ್ತರ ಸಿಕ್ಕಿಲ್ಲ. ಶಾಶ್ವತ ಪರಿಹಾರ ಮಾಡಿಕೊಡುತ್ತೇವೆ ಎನ್ನುವ ಭರವಸೆ ಮಾತ್ರ ಭರವಸೆಯಾಗಿಯೇ ಉಳಿದಿದೆ ಬಿಟ್ರೆ ಅದು ಕಾರ್ಯರೂಪಕ್ಕೆ ಬಂದಿಲ್ಲ. ಅಪಾಯ ಸಂಭವಿಸುವ ಮುನ್ನವೇ ಶಾಸಕರು ಎಚ್ಚೆತ್ತುಕೊಂಡು ಇಲ್ಲಿನ ನಿವಾಸಿಗಳ ಕೂಗಿಗೆ ಧ್ವನಿಯಾಗಬೇಕಿದೆ. ಶ್ರೀಕಾಂತ್ ಹೆಮ್ಮಾಡಿ, V4 News 24/7 ಕುಂದಾಪುರ.